ಸತ್ಯದೇವರ ಕಡಪಾಲೆ ಸ್ವಾಮಿ ಪ್ರಪಂಚ ನಡೆಯುವಂತಹ ಸ್ಪರ್ಧೆಯ ಆರಂಭದ ಸನ್ನಿವೇಶ. ತಮಿಳುನಾಡಿನ ಈರೋಡ್ ಆಟಗಾರರು ಕೊಕ್ಕಡದಲ್ಲಿ ಕ್ಷಮಿಸಿ ಈರೋಡ ಸೇಲವ ಗೊತ್ತಿಜಿ ಸತ್ಯದೇವತೆ ಕಡಪಾಲೆ ಕಡೆಯಲ್ಲಿ ಅಪ್ಪಟ ತುಳು ಆಟಗಾರ ತಂಡ ಸ್ವಾಮಿ ಕೊರಗಜ್ಜ ಕೊಕ್ಕಡ. ನಡುವಲ್ಲಿ ಎರಡು ಕಡೆಗಳಿಂದ ಒಂದು ದಾಳಿ ಆಗಿದೆ. ಖಾತೆಯ ಪ್ರಾರಂಭ ಆಗಿಲ್ಲ. ದಾಳಿಯಲ್ಲಿ ಅಜರ್ ಅತ್ಯಂತ ಅಪಾಯಕಾರಿ ಆಟಗಾರ. ಅಜರ್ ತೃತೀಯ ಕ್ವಾರ್ಟರ್ಗಾಗಿ ಕರೆಯನ್ನ ನಿರೀಕ್ಷಿಸಲಾಗಿದೆ. ಫ್ರಾನ್ಸಿಸ್ ಫ್ರೆಂಡ್ಸ್ ಮಹಾದೇವ ತಲಪಾಡಿ ಕೆಎಫ್ಡಿಸಿ ಸುಳ್ಯ ತಂಡ ತೃತೀಯ ಕ್ವಾರ್ಟರ್ಗಾಗಿ ಸಜ್ಜುಗೊಳ್ಳುವಂತೆ ಈ ಮೂಲಕ ಕರೆ. ಮಹಾದೇವ ತಲಪಾಡಿ ನಮ್ಮ ಹರಿಯಾಣ ತಂಡ ಬರಲಿಕ್ಕಿದೆ ಮುಂದಿನ ಸ್ಪರ್ಧೆ. ಮೊತ್ತ ವಿಭಾಗದಲ್ಲಿ ಮಂಗಳೂರು ಕ್ಯಾಂಪಸ್ ಹಾಗೂ ಉಮಾಮೇಶ್ವರ ಉಳ್ಳಾಲ ತಾವು ಸಹ ತಮ್ಮ ಸಿದ್ಧತೆಯನ್ನು ಮುಗಿಸಿ ಈ ಅಂಕಣದಲ್ಲಿ ಮುಂದಿನ ಪಂದ್ಯಕ್ಕೆ ಪಂದ್ಯ ಮುಕ್ತಾಯಕ್ಕೆ ಬರ್ತಾ ಇದೆ. ದಾಳಿಗಳ ಮೇಲೆ ದಾಳಿ. ಬಾಲ್ ಈ ನಡುವೆ ಒಂದು ಸಮಯದಲ್ಲಿ ಸೆಕೆಂಡ್ ಪಾಯಿಂಟ್ ಫಾರ್ ಸತ್ಯದೇವತೆ ಕಡಪಾಲೆ. ಥರ್ಡ್ ಲೈನ್ ಒನ್ ಈಚ್. ಸಮಸ್ಥಿತಿಯಲ್ಲಿ ಪಂದ್ಯ ಇದೆ. ದಾಳಿಯಲ್ಲಿ ಮನೋಜ್ ಬಂದ 2-1 ಮುನ್ನಡೆಯಲ್ಲಿ ಕೊಕ್ಕಡ. ಅಜರ್ ಮತ್ತೆ ಮುಂದಿನ ಕ್ವಾರ್ಟರ್ ಫೈನಲ್ ಹಣಾಹಣಿಯಲ್ಲಿ ಮಹಾದೇವ ತಲಪಾಡಿ ವಿರುದ್ಧ ಕೆಎಫ್ಡಿಸಿ ಸುಳ್ಯ ತಂಡ. ಸೆಕೆಂಡ್ ಪಾಯಿಂಟ್ ಫಾರ್ ಸತ್ಯದೇವತಾ ಕಡಪಾಲೆ. 2 each. ಜೆಕೆ ಅಟ್ಯಾಕರ್ಸ್ ಸುಲ್ಕೇರಿ ಮತ್ತು ಎನ್ಎಚ್ ಬಗ್ಗೆರೆಕಟ್ಟೆ ನಡುವೆ ಮುಕ್ತ ವಿಭಾಗದ ಸ್ಪರ್ಧೆಯನ್ನು ನಾವು ನೋಡ್ತಾ ಇದ್ದೇವೆ. ಅಂಕಣ ಎ ಈ ಬಾರಿ ಮತ್ತೆ ಗಾಯದ ಸಮಸ್ಯೆ. ಪ್ರಾಯಶಃ ಮಸಲ್ ಕ್ಯಾಚ್ ಆಗಿರಬಹುದು. 15-9 ಬಗ್ಗೆರೆಕಟ್ಟೆ ಮುನ್ನಡೆ. ಅಂಕಣದಲ್ಲಿ ತೃತೀಯ ಕ್ವಾರ್ಟರ್ ಫೈನಲ್ ಮುಂದುವರಿತಾ ಇದೆ. ಸ್ವಾಮಿ ಕೊರಗಜ್ಜ ಕೊಕ್ಕಡ ಮತ್ತು ಸತ್ಯದೇವತಾ ಕಡಪಾಲೆ ನಡುವೆ
ಸಂಚಾರಿ ಸ್ಟುಡಿಯೋ ಯೂಟ್ಯೂಬ್ ಚಾನಲ್ ಪ್ರತಿಸ್ಪರ್ಧೆಗಳು ಕೂಡ ಮುಂದಿನ ದಿನಗಳಲ್ಲಿ ಕಾಣಬಹುದಾಗಿದೆ. ಸಂಚಾರಿ ಸ್ಟುಡಿಯೋ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಆರು ನಾಲ್ಕರಲ್ಲಿ ಸ್ಪರ್ಧೆ ಇದೆ. ಮುನ್ನಡೆಯಲ್ಲಿ ಕೊಂಕಣ 6, ಕಡಪಾದೆ 4. ಅಜರ್ ದಾಳಿ 6-4ರಲ್ಲಿ 2 ಅಂಕಗಳ ಮುನ್ನಡೆಯೊಂದಿಗೆ ಕೊಂಕಣ. ಕಡಪಾದೆ ಮತ್ತು ಕೊಂಕಣ ನಡುವೆ ಪೂಜಾರ ಕಟ್ಟೆಯಲ್ಲಿ ಭರ್ಜರಿ ಕದನ. ಜೂನಿಯರ್ ವಿಭಾಗದಲ್ಲಿ ಉಪಾಂತ್ಯ ಸುತ್ತಿಗೆ ಈಗ ತಾನೇ ರಾಮಾಂಜನೇಯ ತಂಡ tackle fight. ಪಂದ್ಯ ಮುಂದುವರಿಯುವ ವೇಳೆಯಲ್ಲಿ ಪ್ರಕಟಣೆ. ದಿವಂಗತ ಮನೋಜ್ ನಾಯ್ಕ್ ಭಟ್ಕಳ್ ಇವರ ಅಭಿಮಾನಿ ಸಂಘ ಕೂಟ ಇವರ ನೇತೃತ್ವದಲ್ಲಿ ಇದೇ ಬರುವ 23ನೇ ತಾರೀಕು ಗುರುವಾರದಂದು ಶ್ರೀ ಮನೋಜ್ ಭಟ್ಕಳ್ ಅವರ ಹುಟ್ಟುಹಬ್ಬದ ಪ್ರಯುಕ್ತ ರಕ್ತದಾನ ಶಿಬಿರವನ್ನ ಹಮ್ಮಿಕೊಳ್ಳಲಾಗಿದೆ. ಎಲ್ಲ ಯುವಕರು ಅತ್ಯಂತ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಶಿಬಿರದಲ್ಲಿ ಪಾಲ್ಗೊಳ್ಳುವಂತೆ ಮನೋಜ್ ನಾಯ್ಕ್ ಭಟ್ಕಳ್ ಸಂಘ ಕುಮಟ ಅಪೇಕ್ಷೆ ಪಟ್ಟಿದೆ. ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಆಟಗಾರ ಇದ್ದಂತಹ ಮನೋಜ್ ಭಟ್ಕಳ್ ಅವರ ಜನ್ಮದಿನದಂದು ರಕ್ತದಾನ ಶಿಬಿರ ಕಾರ್ಯಕ್ರಮ ಕುಮಟದಲ್ಲಿ ಜರಗಲಿದೆ. ಗ್ರಾಮ ಪಂಚಾಯತ್ ಸದಸ್ಯರು ಮಾನ್ಯ ಸುಭದ್ರ ಶೆಟ್ಟಿ ಅವರು ಆಗಮಿಸಿದ್ದಾರೆ. ಅವರಿಗೆ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಎಲ್ಲ ಪಂದ್ಯವನ್ನು ಬಿಟ್ಟುಕೊಟ್ಟಿದ್ದಾರೆ. ಶ್ರೀರಾಮ ಶಂಭೂರು ಉತ್ತರಾಂಗಕ್ಕೆ ಪಾಲ್ಗೊಂಡಿದ್ದಾರೆ. ಶ್ರೀರಾಮ ಶಂಭೂರು ತಂಡಕ್ಕೆ ಇದೀಗ ಸತ್ಯದೇವ ಕಡಪಾದೆ ಮತ್ತು ಸ್ವಾಮಿ ಕೊರಗಜ್ಜ ಕೊಂಕಣ ನಡುವೆ ನಡೆಯುವಂತಹ ಸ್ಪರ್ಧೆಯಲ್ಲಿ 7-5ರಲ್ಲಿ ಕೊಂಕಣ ಮುನ್ನಡೆ. 7-5 ಕೊಂಕಣ ಮುನ್ನಡೆ. ಮಂಗಳೂರು ಕ್ಯಾಂಪಸ್ ಹಾಗೂ ಉಮಾಮಹೇಶ್ವರ ಉಳ್ಳಾಲ. ಮಂಗಳೂರು ಕ್ಯಾಂಪಸ್ ಉಮಾಮಹೇಶ್ವರ ಉಳ್ಳಾಲ ಎರಡು ತಂಡಗಳು ಗ್ರಾಮದ ಪ್ರವೇಶ ಮಾಡಿ ಈಗಾಗಲೇ ಪಂದ್ಯ ತಯಾರಾಗಿದೆ. ಮುಕ್ತ ವಿಭಾಗದಲ್ಲಿ ಇಲ್ಲಿ ಕೊಂಕಣ ಮತ್ತು ಕಡಪಾದೆ ನಡುವೆ ಸಂಘರ್ಷ ಮುಂದುವರಿತಾ ಇದೆ. 11 kg ವಿಭಾಗದ ಶ್ರೇಷ್ಠ ದರ್ಜೆಯ ಸ್ಪರ್ಧೆಗೆ ಬೋನಸ್ ಪ್ಲಸ್ 2 3 more points for ಕೊಂಕಣ. Third right 5-10. First half is over. 10 ಕಡೆಗೆ ಬರಬೇಕು. ಉಳ್ಳಾಲ ಕೋಲಾರ ಮಂಗಳೂರು ವಿವಿ ಕ್ಯಾಂಪಸ್ ನಲ್ಲಿ ಉಮಾಮಹೇಶ್ವರಿ ಬನ್ನಿ. ಲಭ್ಯವಾಗುತ್ತಾ ಇದೆ. 6-10ರಲ್ಲಿ
ಅಸಂಖ್ಯಾತ ಕಬಡ್ಡಿ ಆಸ್ವಾದಕರಿಂದ ತುಂಬಿ ತುಳುಕುತ್ತಾ ಇರತಕ್ಕಂತಹ ಪೂಜಾದಕಟ್ಟೆಯ ಬಂಗ್ಲೆ ಮೈದಾನ ರೋಫಿಂಗ್ ಸೊಗಸಾಗಿದೆ. ಇಂಟರ್ಲಾಕ್ ಮೇಲೆ ಮ್ಯಾಟ್, ಸಿಂಥೆಟಿಕ್ ಮ್ಯಾಟ್ ಅಲ್ಲಿ ನಿನ್ನೆಯಿಂದ ಪ್ರಾರಂಭ ಮಾಡಿದಂತಹ ಕಬಡ್ಡಿಯ ಉತ್ಸವ ಇದು ಸ್ವಸ್ತಿಕ್ ಪ್ರೊ ಕಬಡ್ಡಿ ಉತ್ಸವ 2021 ದ್ವಿತೀಯ ಕ್ವಾರ್ಟರ್ ಪ್ರಸ್ತುತ ಅಂಕಣದಲ್ಲಿ 60 ಕಿಲೋ ವಿಭಾಗದಲ್ಲಿ ಸಾಗಿ ಬರ್ತಾ ಇದೆ. ಇದೀಗ ಉಮಾಮಹೇಶ್ವರಿ ಕಬಡ್ಡಿ ಅಖಾಡದಲ್ಲಿ ಸಪೋರ್ಟ್ ತಂಡ ಪ್ರವೇಶವನ್ನು ಮಾಡ್ತಾ ಇದೆ. ಉಮಾಮಹೇಶ್ವರಿ ತಂಡದಲ್ಲಿ ಪ್ರಮುಖ ಇಬ್ಬರು ಆಟಗಾರರ ಗೈರು ಹಾಜರಿನ ಕಾಣಬಹುದು. ಶ್ರೀ ಸಾಯಿ ಮತ್ತು ಯಶರಾಜ್. ದಾಳಿಯ 10-7 10-7 ಕೊಕ್ಕಡ ಮುರಳಿ. ಮಂಗಳೂರು ವಿವಿ ಕ್ಯಾಂಪಸ್ ನಲ್ಲಿ, ಮಂಗಳೂರು ವಿವಿ ಕ್ಯಾಂಪಸ್ ಒಳಮನೆ. Yes, succeed. 11-7. 11-7. നാല് പോയിന്റിന് വ്യത്യാസത്തിൽ കൊക്കടയുടെ മുന്നേറ്റം തുടരുകയാണ്. ആരംഭം തന്നെ കടപ്പാടിനെതിരായി 5 നിമിഷಗಳ അവധി ബാക്കി. 12-8. ഈ മത്സരം കഴിഞ്ഞാൽ അടുത്തതായി നമ്മുടെ ഹരിയാനക്ക് ഇറങ്ങുന്ന സമയമാകുന്നു. തലപ്പാട് മഹാദേവ versus KFTC Surya. Third quarter fight. KFTC Surya versus Shri Mahadeva. Thalapadi. Now the second point for Kokkada. 38. Oh, 8 point to team. Bonus to team. 9-30. Right. ನಾಲ್ಕು ಅಂಕಗಳ ಅಂತರ ಹಜರ್ ಮತ್ತು ಬಳಗ ಉಳಿಸಿಕೊಂಡಿದೆ. ಥರ್ಡ್ ರೈಟ್ ಭಾಸ್ಕರ್ ಸರ್, ಅಂತಿಮ ಭಾಸ್ಕರ್ ಸರ್, ಅಂತಿಮ 4 ನಿಮಿಷ. ಎಸ್, 4 ನಿಮಿಷದ ಕರೆಯನ್ನು ಕೊಡಲಾಗಿದೆ. ಡೂ ಆರ್ ಡೈ ನಡಲಿ ಕೊಕ್ಕಡದ ದಾಳಿಗಾರ. 9 ವಿರುದ್ಧ 13. ಈ ಬಾರಿ ನೋಡಬೇಕಾಗಿದೆ ಎಷ್ಟು ಅಂಕಗಳು. 2 ಪಾಯಿಂಟ್ ಫ್ರೆಂಡ್ಸ್ ಮಹಾದೇವ ತಲಪಾಡಿ. KFTC Surya ಫ್ರೆಂಡ್ಸ್ ಮಹಾದೇವ ತಲಪಾಡಿ. 15-9 ಕೊಕ್ಕಡ leading by 6 points. ಅಂಕದ ಟಿಎಲ್ 13-25 ಸುಳ್ಯ ಹಾಗೂ ತಲಪಾಡಿ. ಇದರಲ್ಲಿ ಬನ್ನಿ. Single point. 10. Last 3 minutes. 16, 15, 10. 15-10. 15-10 ಬಾಡೋ ಈ ಬಾರಿ ಮತ್ತೆರಡು ಅಂತ 17-10. 17-10. ವಿಕ್ರಮಪುರಿ ಹಾಗೂ ಭುವನೇಶ್ವರ
ಅಂತಿಮ 2 ನಿಮಿಷದಲ್ಲಿ ಸ್ಪರ್ಧೆ ಇದೆ. ಆಹಾ, ನಿಯಂತ್ರಣವನ್ನು ಕಳ್ಕೊಂಡಂತಹ ಡಿಫೆಂಡರ್ ಸತ್ಯವಂತ ಗಣಪಾದೆ ವಿರುದ್ಧ ಕೊಕ್ಕಡ ತಂಡ ಇನ್ನೂ ಕೂಡ ಮುನ್ನಡೆಯನ್ನ ಕಾಯ್ದುಕೊಂಡಿದೆ. 20-12 ಸಿಂಗಲ್ ಪಾಯಿಂಟ್ 13-20. Two more points, 22-13. Last minute of the match. Kokkada 22, Kadapade 13. ಇಲ್ಲಿಗೆ ಗೆಲುವು ಖಾತರಿಪಡಿಸಿಕೊಂಡಿವೆ ಕೊಕ್ಕಡ. ಉಪಾಂತ್ಯಕ್ಕೆ ಸುತ್ತಿಗೆ ತಲುಪುವಂತಹ ಮುಂದಿನ ತಂಡವಾಗಿ ಸ್ವಾಮಿ ಕೊರಗಜ್ಜ ಕೊಕ್ಕಡ. ಅಭಿನಂದನೆಗಳು. ಉತ್ಕೃಷ್ಟ ಆಟವನ್ನು ತೋರಿಸಿದಂತಹ ಕಡಪಾದ ಸತ್ಯವೇದ ದೇವತಾ ತಂಡಕ್ಕೆ ಅಭಿನಂದನೆಗಳು, ಧನ್ಯವಾದಗಳೊಂದಿಗೆ ಬೀಳ್ಕೊಡ್ತಾ ಇದ್ದಾರೆ. ಮುಂದೆ ತೃತೀಯ ಕ್ವಾರ್ಟರ್ ಹರಿಯಾಣ ತಂಡ ಬರ್ತಾ ಇದೆ. ಎಸ್